ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪಾಗೋ ಪ್ರಶಸ್ತಿ ಪ್ರದಾನ ಸಮಾರಂಭವು ನಗರದ ಪತ್ರಿಕಾ ಭವನದಲ್ಲಿ ನಡೆಯಿತು. ಹೊಸ ದಿಗಂತ ಪತ್ರಿಕೆಯ ವರದಿಗಾರ ಮಿಥುನ್ ಕೊಡೆತೂರ್ ಅವರಿಗೆ ಪಾಗೋ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ನಗರದ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಡಿಸಿಪಿ ಹರಿರಾಮ್ ಶಂಕರ್ ಅವರು ಪ್ರಶಸ್ತಿ ಪ್ರದಾನ ಮಾಡಿದ್ರು. ಬಳಿಕ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಸಮಸ್ಯೆ ಸವಾಲುಗಳನ್ನು ತಮ್ಮ ಬರಹಗಳ ಮೂಲಕ ಪರಿಚಯಿಸುವುದರೊಂದಿಗೆ ಆಡಳಿತವನ್ನ ಎಚ್ಚರಿಸುವ ಕೆಲಸವನ್ನ ಪತ್ರಕರ್ತರು ಬದ್ಧತೆಯಿಂದ ನಿರ್ವಹಿಸಬೇಕು. ಪತ್ರಿಕಾ ರಂಗಕ್ಕೆ ಅಪಚಾರವಾಗದೆ ಆಡಳಿತದ ಪಥ ತಪ್ಪಿದಾಗ ಎಚ್ಚರಿಸುವ ಕೆಲಸ ಮಾಡಬೇಕು ಎಂದು ಹೇಳಿದ್ರು. ರೂರಲ್ ಇಂಡಿಯಾ ಮತ್ತೆ ಅರ್ಬನ್ ಇಂಡಿಯಾದ ಒಂದು ಮಧ್ಯದಲ್ಲಿ ಒಂದು ನಿಜವಾಗಿ ಒಂದು ಕರ್ಟನ್ ಇದೆ. ಆ ಕರ್ಟನ್ ಅನ್ನು ಭೇದಿಸಿ ರೂರಲ್ ಇಂಡಿಯಾದ ಒಳಗಡೆ ಇರುವಂತಹ ನೈಜ ಸುದ್ದಿಗಳನ್ನು ರಿಪೋರ್ಟ್ ಮಾಡುವುದು ಪತ್ರಕರ್ತರ ಧರ್ಮ ಇದೆ. ಅದು ಅತ್ಯಂತ ಒಳ್ಳೆಯಾಗಿ ಮಾಡಿದ್ದಾರೆ ಅಂತ ಕಾರಣಕ್ಕೆ ಮಿಥುನ್ ಕೊಡೆತೂರ್ ಅವರಿಗೆ ಈ ಅವಾರ್ಡ್ ಅನ್ನು ಪಡೆಯಲಿಕ್ಕೆ ಆಗಿದೆ. ಇನ್ನು ಮುಂದೆ ಸಹ ಈಗ ನಾನು ಕುಂದಾಪುರದಲ್ಲಿ ವರ್ಕ್ ಮಾಡಿದಾಗ ಅಲ್ಲಿ ಆಗುವಂತ ಇಶ್ಯೂ ಯಾವ ರೀತಿಯಲ್ಲಿ ರಿಪೋರ್ಟ್ ಆಗ್ತದೆ, ಮಂಗಳೂರಲ್ಲಿ ಆಗಿರುವಂತ ಇಶ್ಯೂಸ್ ಯಾವ ರೀತಿಯಲ್ಲಿ ರಿಪೋರ್ಟ್ ಆಗ್ತದೆ, ಈಗ ಸ್ವಲ್ಪ ರೂರಲ್ ಸೈಡ್ಗೆ ಹೋಗಿದ್ರೆ ಕಡಬ ವಿಟ್ಲ ಕಡೆ ಹೋಗಿದ್ರೆ ಅಲ್ಲಿ ಆಗುವಂತ ಇಶ್ಯೂಸ್ ಯಾವ ರೀತಿಯಲ್ಲಿ ರಿಪೋರ್ಟ್ ಆಗ್ತದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಅದೊಂದು ಕಂಪ್ಯಾರಿಸನ್, ಒಂದು ಹೋಲಿಕೆ ಮಾಡಿದ್ರೆ ಯಾವ ಹಂತಕ್ಕೆ ಕವರೇಜ್ ಸಿಗ್ತದೆ ಅಂತ. ಸೊ ನಿಮ್ಮೆಲ್ಲರ ಹತ್ರ ಕೋರಿಕೆ ಮಾಡ್ತಾ ಇದ್ದೀನಿ, ರೂರಲ್ ಏರಿಯಾಗಳಲ್ಲಿ ಇರುವಂತಹ ಏನೇನೋ ಸಮಸ್ಯೆಗಳಿದೆ, ಏನೇನು ಒಳ್ಳೆತನ ಇದೆ ಅದನ್ನು ಸಹ ಹೈಲೈಟ್ ಮಾಡಲಿಕ್ಕೆ ಅದಕ್ಕೆ ಜಾಸ್ತಿ ಎಫರ್ಟ್ ಇಡಬೇಕಾಗ್ತದೆ. ಸಿಟಿ ತರ ಎಲ್ಲ ಜಾಸ್ತಿ ಎಫರ್ಟ್ ಇಡಬೇಕಾಗ್ತದೆ, ಜಾಸ್ತಿ ಟ್ರಾವೆಲಿಂಗ್ ಮಾಡಬೇಕಾಗ್ತದೆ. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ದಕ್ಷಿಣ ಕನ್ನಡ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ ಅವರು ಮಾತನಾಡಿ, ಪಾಗೋ ಪ್ರಶಸ್ತಿ ಪಡೆದ ವರದಿಗಾರ ಮಿಥುನ್ ಅವರಿಗೆ ಶುಭ ಹಾರೈಸಿದ್ರು. ಬಹಳ ಮುಖ್ಯವಾಗಿ ಅಂತ ಅಂದ್ರೆ ನಮ್ಗೆ ಗೊತ್ತಿಲ್ಲದ ವಿಷಯಗಳನ್ನ ತಿಳಿಸುವಂತ ವ್ಯಕ್ತಿಗಳೇ ಪತ್ರಿಕಾ ರಂಗ. ಹೇಳ್ತೀವಲ್ಲ, 4ನೇ ಅಂಗ ಅಥವಾ ಹೇಗೆ ಸೂರ್ಯನಿಗೆ ಇನ್ನೊಂದು ಕಣ್ಣಿದೆ, ಆ ತರದ ಕಣ್ಣು ಪತ್ರಿಕಾ ರಂಗ ಅನ್ನೋದೇನಿದೆಯಲ್ಲ, ಅಲ್ಲಿ ಯಾವುದು ಸಹಿತ ಅತಿಶಯೋಕ್ತಿ ಏನು ಇಲ್ವೇ ಇಲ್ಲ. ಯಾಕೆಂತ ಅಂದ್ರೆ ನಮ್ಮಂತ ಆಡಳಿತಗಾರರು ಸಹಿತ ನಾವು ಸರಿ ಮಾಡ್ತಾ ಇರ್ತೀವಿ ಅನ್ನೋದನ್ನ ನೀವು ಸರಿ ಮಾಡ್ತಾ ಇಲ್ಲ ಅಂತ ಹೇಳಿ ತಿಳಿಸುವಂತ ಕೆಲಸವನ್ನ ಬೇರೆ ಯಾರು ಮಾಡಲ್ಲ, ಅದು ಪತ್ರಿಕಾ ರಂಗ ಮಾಡುತ್ತೆ. ಯಾಕಂದ್ರೆ ನಾನು 17 ವರ್ಷದ ಸರ್ವಿಸ್ ಅಲ್ಲಿ ನನಗೆ ಪತ್ರಕರ್ತರು ಬಹಳ ಆತ್ಮೀಯರಾಗಿದ್ದಾರೆ. ಅದು ನಮ್ಮ ಅಧ್ಯಕ್ಷರಿರ್ಬೋದು ಅಥವಾ ನಮ್ಮೆಲ್ಲ ಇಲ್ಲಿನ ಪತ್ರಕರ್ತರಿರ್ಬೋದು ಅಥವಾ ನಾನು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀನಿ ಅಲ್ಲಿ ಅಷ್ಟು ಸಹಿತ ನನಗೆ ಇವತ್ತು ಸಹಿತ ನನಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀವಿ. ಅದೇನೇನೋ ಗೊತ್ತಿಲ್ಲ, ನನ್ನ ಜೊತೆಗೆ ಸಂಬಂಧ ಅವ್ರದ್ದು ಚೆನ್ನಾಗಿದೆ. ನಾನು ಸಹಿತ ಪತ್ರಿಕಾ ರಂಗದ ಜೊತೆಗೆ ಸಂಬಂಧ ಇಟ್ಕೊಂಡಿದ್ದೀನಿ. ಇವೆಲ್ಲವುಗಳನ್ನ ನೋಡಿದಾಗ ಅನ್ಸತ್ತೆ ಪತ್ರಕರ್ತರು ಎಷ್ಟು ಕೆಲಸವನ್ನ ಮಾಡ್ತಿರ್ತಾರೆ ಅಂತ. ಮಿಥುನ್ ಅವರ ಈಗ ಕೈ ಮಗ್ಗಗಳತ್ತ ಪದವೀಧರರ ಚಿತ್ತ, ಸೀರೆಗಳಲ್ಲಿ ನೇಕಾರರ ಚಿತ್ರ ವರದಿಗೆ ಪ್ರಶಸ್ತಿ ಲಭಿಸಿದ್ದು, ಪ್ರಶಸ್ತಿಯು 10,001 ರೂಪಾಯಿ ನಗದು, ಪ್ರಶಸ್ತಿ ಫಲಕ, ಸ್ಮರಣಿಕೆಯನ್ನ ಒಳಗೊಂಡಿದೆ. ಪ್ರಶಸ್ತಿ ಸ್ವೀಕರಿಸಿದ ಮಿಥುನ್ ಕೊಡೆತೂರ್ ಅವರು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ರು. ಈ ಪ್ರಶಸ್ತಿಯ ಸಾರ್ಥಕ ಇನ್ನೂ ಹೆಚ್ಚಾಗಬೇಕಾದ್ರೆ ನಾನು ಮಾಡಿದ ಕೈಮಗ್ಗದ ಬಟ್ಟೆಗಳು ಇನ್ನು ಹೆಚ್ಚು ಮಾರ್ಕೆಟ್ ಆಗಿ, ಅಂದರೆ ಅದು ಒಮ್ಮೆ ಬಿದ್ದು ಹೋದದ್ದು ಈಗ ವಾಪಸ್ ಜೀವ ಪಡಿತಾ ಉಂಟು. ಜಾಸ್ತಿ ಮಾರ್ಕೆಟ್ ಸಿಕ್ಕಿ ಅದು ಇನ್ನೊಂದು ಒಳ್ಳೆಯ ಉದ್ಯಮವಾಗಿ ಬೆಳೆದಾಗ ಇನ್ನು ಹೆಚ್ಚು ಸಾರ್ಥಕ್ಕೆ ಅಂತ ನಾನು ಭಾವಿಸ್ತೇನೆ. ಮತ್ತು ನಾನು ಇವತ್ತು ಹಾಕೊಂಡು ಬಂದ ಸಹ ನಾನು ಅಲ್ಲೇ ಲೇಖನ ಮಾಡಿದ್ದೇನೆ, ಅಲ್ಲೇ ಆದ ಮಗ್ಗದ ಅದು ನಮ್ಮ ಮುಂದೆ ನಾವು ಮಾಡಿಕೊಡ್ತಾರೆ, ನಮ್ಗೆ ಖುಷಿ ಆಗ್ತದೆ ಅದು ನೋಡಲಿಕ್ಕೆ. ಮಿಷಿನಲ್ಲಿ ಆಡೋದಕ್ಕಿಂತ ಇದು ಸ್ವಲ್ಪ ಕಾಸ್ಟ್ಲಿ. ತುಂಬ ಜನ ಕೆಲಸ ಈ ಕೋವಿಡ್ ಟೈಮಲ್ಲಿ ಕೆಲಸ ಎಲ್ಲ ಕಳೆದುಕೊಂಡು ಬಂದು ವಾಪಸ್ ಉದ್ಯೋಗ ಮಾಡುವಾಗ ಖುಷಿ ಆಗ್ತದೆ. ಹಿರಿಯ ಪತ್ರಕರ್ತ ಕೆ ಆನಂದ್ ಶೆಟ್ಟಿ, ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯ ಜಗನ್ನಾಥ್ ಶೆಟ್ಟಿಬಾಳ, ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷ ರಾಮಕೃಷ್ಣ ಆರ್, ಪದ್ಯಾಣ ಗೋಪಾಲಕೃಷ್ಣ ಅವರ ಹಿರಿಯ ಪುತ್ರ ವಿಶ್ವೇಶ್ವರ ಉಪಸ್ಥಿತರಿದ್ದರು. ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕಿಂದಾಚೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದ್ರು. ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ ವಂದಿಸಿದ್ರು. ಹಿರಿಯ ಪತ್ರಕರ್ತ ಮೊಹಮ್ಮದ್ ಆರಿಫ್ ಪಡುಬಿದ್ರೆ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಶರಸಾದ್ಯನ್, ವಿ4 ನ್ಯೂಸ್, ಮಂಗಳೂರು.